ಮಹದೇಶ್ವರ ಬೆಟ್ಟ ಹೋಗಿ ತಾವು ತಮ್ಮ ಊರುಗಳಿಗೆ ಹೊರಡಬೇಕಾದ್ರೆ ಸೊ ಇನ್ನೊಂದು ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಳ ನೋಡಬೇಕು ಅಂತ ಅಂದುಕೊಂಡ್ರೆ ಸೊ ಈ ಒಂದು ಕೌದಳ್ಳಿ ಗ್ರಾಮದಿಂದ ಎಡಗಡೆ ತೆಗೆದುಕೊಳ್ಳಿ. ಸೊ ಇದು ಕೌದಳ್ಳಿ ಗ್ರಾಮದ ಸರ್ಕಲ್ಲು. ಇಲ್ಲಿ ರಾಮಾಪುರ ರಸ್ತೆ ಈ ರೀತಿ ಎಡಗಡೆ ತೆಗೆದುಕೊಳ್ಳಿ. ಕೌದಳ್ಳಿ ಗ್ರಾಮದಿಂದ ಸರಿಸುಮಾರು ರಾಮಪುರ ಮಾರ್ಗವಾಗಿ 18 ಕಿಲೋಮೀಟರ್ ಅಂತರ ಪ್ರಯಾಣ ಮಾಡಿದರೆ ನಮಗೆ ಗುಂಡಾಪುರ ಡ್ಯಾಮ್ ಅಂತ ಒಂದು ಸುಂದರವಾದ ಸ್ಥಳ ಸಿಗುತ್ತೆ. ಏನು ಈ ಒಂದು ಗುಂಡಾಪುರ ಡ್ಯಾಮ್ನಲ್ಲಿ ಹೊಸದಾಗಿ ಸಫಾರಿಯನ್ನು ಶುರು ಮಾಡಿದರಂತೆ. ಸೊ ಇದರ ಸಂಬಂಧಿತ ಏನಾದ್ರು ಮಾಹಿತಿ ಸಿಕ್ಕರೆ ನೀಡ್ತೀನಿ. ಹಾಗೆ ಈಗ ಗುಂಡಾಪುರ ಡ್ಯಾಮ್ಗೆ ಪ್ರವೇಶವನ್ನು ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಕೌದಳ್ಳಿಯಿಂದ ಸರಿಸುಮಾರು ಒಂದು 7ರಿಂದ 8 ಕಿಲೋಮೀಟರ್ ಅಂತರ ಬಂದರೆ ಇಲ್ಲಿ ರಾಮಾಪುರ ಅಂತಕ್ಕಂಥ ಒಂದು ಊರು ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ನೋಡ್ರಿ ಟೆಂಟಲ್ಲಪ್ಪ ಟ್ಯಾಕಿಸಿದು. ಈ ರಸ್ತೆಗಳೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಸಮಯ ಇದ್ದು ಏನು ಮಹದೇಶ್ವರ ಬೆಟ್ಟ ಅಕ್ಕಪಕ್ಕದಲ್ಲಿ ಒಂದು ಪ್ರವಾಸಿ ತಾಣ ನೋಡಬೇಕಂದ್ರೆ ಇದು ಸೂಕ್ತ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಯಾವ್ಯಾವ ಪ್ರವಾಸಿ ತಾಣಗಳಿದೆ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ. ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಇದುವೇ ರಾಮಾಪುರ. ಹೇಳ್ಬೇಕಂದ್ರೆ ಇದು ನಮ್ಮೂರು. ಯಾಕೆಂದರೆ ನಾನು ಹುಟ್ಟಿದ್ದು ಇಲ್ಲೇ. ಇಲ್ಲಿ ನಾವು ವೀಕ್ಷಣೆ ಮಾಡಿ ಏನು ಈ ಒಂದು ಸರ್ಕಲ್ ಬಂದು ನಾವು ಬಲಗಡೆ ತೆಗೆದುಕೊಂಡ್ರೆ ಬಸ್ ನಿಲ್ದಾಣ ಇದೆ. ಇದು ಹಾಸ್ಪಿಟಲ್ಲು. ಸೊ ನಾವು ಈ ಹಾಸ್ಪಿಟಲಲ್ಲೇ ಹುಟ್ಟಿದ್ದು. ಸೊ ಇಲ್ಲಿ ಬಂದು ಬಲಗಡೆ ತೆಗೆದುಕೊಳ್ಳಿ. ವೀರಪ್ಪನ್ ಪೊಲೀಸರನ್ನು ಹತ್ಯೆ ಮಾಡಿದಂತಹ ಪೊಲೀಸ್ ಠಾಣೆಯ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ. ಸೊ ರಾಮಾಪುರದಿಂದ ಸರಿಸುಮಾರು ಒಂದು 8 ಕಿಲೋಮೀಟರ್ ಭೇಟಿ ನೀಡಿದರೆ ನಮಗೆ ಗುಂಡಾಪುರ ಡ್ಯಾಮ್ ಸಿಗುತ್ತೆ. ಸೊ ರೋಡ್ ಮಾತ್ರ ಭಯಂಕರ ಕಿತ್ತೋದ ರೋಡು. ದಯವಿಟ್ಟು ಬೈಕೊಳ್ಬೇಡಿ. ಏನಪ್ಪ ಇವ ರೂಟ್ ತೋರಿಸ್ಬಿಟ್ಟು ನಮಗೆ ಈ ಥರ ಕಿತ್ತೋದ ರೋಡ್ ಕಳಿಸ್ಬಿಟ್ಟಿದ್ದಾನೆ ಅನ್ಬೇಡಿ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹನ್ನೂರು ಕ್ಷೇತ್ರದ ವ್ಯವಸ್ಥೆನೇ ಈ ರೀತಿ ಇರ್ತದೆ ನೋಡಿ. ಈ ಥರ ಕಚಡ ರೋಡು. ಸೊ ನಾವು ನೋಡಬೇಕು, ನಾವು ಸಫಾರಿಗೆ ಹೋಗ್ಬೇಕು ಅಂತಕ್ಕಂಥವ್ರು ಬರ್ಬೋದು. ರಾಮಾಪುರದಿಂದ ಅಪ್ ಟು ಹನ್ನೂರು ತನಕ ನೋಡಿ ಇದೇ ತರಹದ ಕಿತ್ತೋದ ರೋಡ್ ವ್ಯವಸ್ಥೆ ಇರುತ್ತೆ. ನಿಮ್ಮ ವಾಹನಗಳು ಈ ರೀತಿ ಧೂಳುಮಯವಾಗಿ ಆಗಮಿಸಬೇಕು. ಯಾಕಂದರೆ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ಹೇಳ್ಕೊಳ್ಬೇಕು ನಾವು, ಇಲ್ಲಾಂದರೆ ಬೇಜಾರು ಮಾಡ್ಕೊಳ್ತಾರೆ ನೋಡಿ. ಇದು ಬಸಪ್ಪನ ದೊಡ್ಡಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಅಜ್ಜಿಪುರ ನೋಡಿ. ಇದು ಅಜ್ಜಿಪುರ. ಸೊ ಇಲ್ಲಿ ನಾವು ಎಡಗಡೆ ಹೋದರೆ ಈ ಒಂದು ರಸ್ತೆಯನ್ನು ಅನುಸರಿಸಿ ಹೋಗಬೇಕು. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಗುಂಡಾಪುರ 5 ಕಿಲೋಮೀಟ್ರು, ಕಾಂಚಳ್ಳಿ 1.10. ಸೊ ಈಗ ನಾವು ಗುಂಡಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಗುಂಡಾಪುರ ಅಂದರೆ ಅದರ ಪಕ್ಕದಲ್ಲೇ ಡ್ಯಾಮ್ ಇರೋದು, ಗುಂಡಾಪುರ ಡ್ಯಾಮ್. ಯಾವುದೋ ಇಲಾಖೆ ಕಣ ಇದು. ಸೊ ಅಜ್ಜಿಪುರದಿಂದ ಸುಮಾರು 1 ಕಿಲೋಮೀಟರ್ ಅಂತರ ಬಂದರೆ 1 ಕಿಲೋಮೀಟ್ರ್ ಆಗಲ್ಲ, ಇರಲಿ 1 ಕಿಲೋಮೀಟ್ರ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಒಂದು ಟಿಕೆಟ್ ಬುಕ್ಕಿಂಗ್ ಮಾಡ್ತಕ್ಕಂಥ ಸ್ಥಳ ಅಂದ್ಕೊಳ್ತೀನಿ. ಇದು ಏನು ಮಲೆ ಮಹದೇಶ್ವರ ವನ್ಯಜೀವಿ ಸಫಾರಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಅಂತ ಹಾಕಿದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿ ಸಫಾರಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸಂಪರ್ಕಿಸಿ ಅಂತ ಇಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸಲಾಗಿದೆ ನೋಡಿ. ಸಫಾರಿ ಸಮಯ ನೋಡ್ಕೊಳ್ಳಿ. ಬೆಳಗ್ಗೆ 6ರಿಂದ 7 ಗಂಟೆ, 7:30ರಿಂದ 9 ಗಂಟೆ, ಸಂಜೆ 3ರಿಂದ 4:30 ಗಂಟೆ, 4:30ರಿಂದ 6 ಗಂಟೆಯ ಸಮಯದವರೆಗೆ ಸಫಾರಿಯನ್ನು ಮಾಡಲಾಗುತ್ತೆ. ಹಾಗೆ ಇಲ್ಲಿ ಸಫಾರಿ ದರ ಒಬ್ಬರಿಗೆ 400, ಮಕ್ಕಳಿಗೆ 200. ಪ್ರತಿ ಪ್ರವಾಸಕ್ಕೆ ಕನಿಷ್ಠ 6 ಜನವಿರಬೇಕು. ಇಲ್ಲವಾದಲ್ಲಿ
ಕನಿಷ್ಠ ದರ ಏನದು 2500? ಅಂದರೆ ಹೆಂಗೆ? ಇಲ್ಲ ಅಂದರೆ ಕೆಳಗಿದ್ರೆ ಅಷ್ಟು ಕೊಟ್ಟೇ ಹೋಗ್ಬೇಕು. ಈಗ ಇಬ್ರು ಇರ್ತಾರೆ, 2500 ಕೊಟ್ಟು ಹೋಗ್ಬೇಕು. ಓಕೆ. ಹಾಂ ಹಾಂ. ಏನು ಅಜ್ಜಿಪುರದಿಂದ ಸುಮಾರು 1 ಕಿಲೋಮೀಟ್ರ್ ಅಂತರ ಏನು ಈ ಒಂದು ಗುಂಡಾಪುರ ಡ್ಯಾಮ್ಗೆ ಪ್ರವೇಶವನ್ನು ನೀಡಬೇಕಾದ್ರೆ ಇಲ್ಲಿ ಒಂದು ಟಿಕೆಟ್ ಕೌಂಟರನ್ನು ಅಳವಡಿಸಲಾಗಿರ್ತದೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನೋಡಿ ಈ ಒಂದು ಸಫಾರಿಯ ಒಂದು ಸದುಪಯೋಗವನ್ನು ಮಾಡ್ಕೊಳ್ಬೋದು ಅಂತ ಈ ಸಂದೇಶವನ್ನು ತಿಳಿಸ್ತಿದ್ದೀನಿ. ಸೊ ಬ್ರದರು, ಏನು ಪ್ರಾಣಿಗಳು ಯಾವ್ಯಾವುದು ಸಿಗ್ಬೋದು? ಆನೆ ಸಿಕ್ಕಿದ್ಯಾ? ಆನೆ ಮಾಮೂಲಿ ಸಿಗುತ್ತೆ. ಆಮೇಲೆ ಲೆಫರ್ಡು ಅದು ಸಿಗುತ್ತಾ? ಕಂಪಲ್ಸರಿ ಸಿಗುತ್ತಾ? ಸಂಜೆ ಬೆಳಿಗ್ಗೆ ಸ್ವಲ್ಪ ಡೌಟ್. ಬೆಳಗ್ಗೆ ಎಲ್ಲ ಒಳಗಿರುತ್ತವೆಲ್ಲ. ಬೆಳಿಗ್ಗೆ ಓ ಇಲ್ಲಿಗೆ ಬರ್ತಲ್ವಾ ಡ್ಯಾಮ್ಗೆ? ನೀವು ಎಲ್ಲಿ ನೊಕ್ನಳ್ಳಿ ಗಂಟೆ ಹೋಗ್ತೀರಾ? ನೊಕ್ನಳ್ಳಿ ತನಕ? ಹಾಂ ಹಾಂ ಹಾಂ. ಅಪ್ ಅಂಡ್ ಡೌನ್ 30 ಕಿಲೋಮೀಟರ್ ಆಗುತ್ತೆ. 30 ಆಗುತ್ತಾ? ಓ. ಸೊ ನೋಡಿ ಅಪ್ ಅಂಡ್ ಡೌನ್. ಆಮೇಲೆ ಇದು ಟೈಗರು ಸಿಕ್ಕಿದೆ ಅಂತ ಸಿಕ್ಕಿತಾ? ಓಕೆ. ಆಮೇಲೆ ಇನ್ನು ಮಾಮೂಲಿ ಜಿಂಕೆ ಇವೆಲ್ಲ ಮಾಮೂಲಿ ಇವೆಲ್ಲ ಸಿಗುತ್ತೆ. ಡ್ಯಾಮ್ ತೋರಿಸ್ಕೊಂಬರ್ತೀರಾ ಲಾಸ್ಟಲ್ಲಿ? ಓಕೆ. ನಾನು ಈಗ ಇದನ್ನೇ ನೋಡೋಣ ಅನ್ಕೊಂಡು ಬಂದೆ, ಬಟ್ ನಾನು ಅಲ್ಲೋಗಿ ಹುಡುಕ್ತಾ ಇದ್ದೆ ಆ ಡ್ಯಾಮ್ ಹತ್ರ. ಅಲ್ಲೇನಿಲ್ಲ ಅಂತ ಕೇಳ್ಪಟ್ಟು. ಅಂದರೆ ಸಫಾರಿ ಹೋಗ್ತಕ್ಕಂಥವ್ರು ಇಲ್ಲಿ ಬಂದು ಬುಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಲ್ವಾ? ಅವ್ರ ವಾಹನ ಇಲ್ಲೇ ನಿಲ್ಸ್ಕೊಳ್ತೀರಾ? ಇಲ್ಲ ಹಾಕೊಳ್ತೀರಾ ಅವ್ರದ್ದು? ನೋಡಿ ಪಾರ್ಕಿಂಗು ತಮ್ಮ ವಾಹನವನ್ನು ಅಜ್ಜಿಪುರದಿಂದ ಕೇವಲ 1 ಕಿಲೋಮೀಟ್ರ್ ಬಂಧುಗಳೇ. ಸೊ ತಾವು 1 ಕಿಲೋಮೀಟ್ರ್ ಅಂತರ ಏನು ಈ ಒಂದು ಸಫಾರಿ ಏನು ಇದು ಒಂದು ಟಿಕೆಟ್ ಕೌಂಟರ್ ಇದೆ, ಇಲ್ಲಿಗೆ ಆಗಮಿಸಿದರೆ ತಾವು ಸಫಾರಿಗೆ ಹೋಗಿದ್ದು ಬರ್ಬೋದು ಅಂತ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು, ಪ್ರವಾಸಿಗರು ಒಮ್ಮೆ ತಮಗೆ ಸಮಯವಿದ್ದಲ್ಲಿ ಈ ಒಂದು ಸಫಾರಿ ಕೇಂದ್ರವನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ವಾವ್, ಬ್ಯೂಟಿಫುಲ್ ಆಗಿವೆ ಕುರಿಗಳು. ನಮ್ಮ ಕುರಿಗಳ ಹೊರಗಡೆ ಇವು ಬನ್ನೂರ. ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಮುನೀಶ್ವರ, ಏಳುದಂಡು ಮುನೀಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು. ಸೊ ಸಖತ್ ಪವರ್ಫುಲ್ ದೇವಸ್ಥಾನ ಇದು. ಇದುವೇ ಕಾಂಚಳ್ಳಿ. ಇದು ಏನೋ ಗುಂಡಾಪುರ ಡ್ಯಾಮ್ಗೆ ಹೋಗ್ಬೇಕಾದ್ರೆ ಇದೊಂದು ಗೇಟ್ ಇದೆ. ಸೊ ಬಹುಶಃ ಬೆಳಗ್ಗೆನಾಗ ಅವ್ರ ವಾಹನದಲ್ಲೇ ಕರ್ಕೊಂಡು ಹೋಗ್ಬೋದು. ತಿರುಗಿಸು ನಿಧಾನಕ್ಕೆ. ಸಾಕು. ಸೊ ಇದುವೇ ಗುಂಡಾಪುರ ಡ್ಯಾಮ್ ಬಂಧುಗಳೇ. ನಮ್ಮ ದೊಡ್ಡಲತ್ತೂರು ಗ್ರಾಮದ ನಮ್ಮ ರೈತರು ಹೇಳ್ತಿದ್ರು, ನಮ್ಮ ಚಿನ್ನಸ್ವಾಮಿಯವರು, ಸರ್ ನಮ್ಗೆ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಅಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೋಡಿ ಗುಂಡಾಪುರ ನಮ್ಮಲ್ಲಿ ಡ್ಯಾಮ್ ಪಕ್ಕದಲ್ಲಿ ಇದ್ರೂ ನಾವು ಬೆಳೆ ಬೆಳೆಯಲು ನಮಗೆ ನೀರನ್ನು ಬಿಡ್ತಾ ಇಲ್ಲ ಸರ್ ಅಂತ ಹೇಳ್ತಿದ್ರು. ಸೊ ಇಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದು ಒಂದು ವೀಕ್ಷಣೆಯನ್ನು ಪಡೆಯುತ್ತೇನೆ, ದಯವಿಟ್ಟು ನಿರೀಕ್ಷಿಸಿ. ಸೊ ಇದುವೇ ಗುಂಡಾಪುರ ಡ್ಯಾಮ್. ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ಬಂಧುಗಳೇ, ನೀರು ಕಡಿಮೆನೇ ಇದೆ. ಸೊ ಇಷ್ಟು ಪ್ರಮಾಣದಲ್ಲಿ ನೀರಿದೆ. ಇದು ರೈತರ ಒಂದು ಬೆಳೆಗೆ ಅನುಕೂಲಗಳನ್ನು ಮಾಡಿಕೊಡಬಹುದು. ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದಪ್ಪ, ಯಾಕೆ ಸುಮ್ಮನೆ ಇಲ್ಲ ಸಲ್ಲದು ಹೇಳ್ಬಾರ್ದು. ಇದುವೇ ಗುಂಡಾಪುರ ಡ್ಯಾಮ್.
ಹಂಗೆ ಲಾಂಗ್ ನಡಿ. ಹ್ಞೂ ಪೂರ್ತಿ. ಅಯ್ಯಯ್ಯಪ್ಪ, ಪಕ್ಕದಲ್ಲಿ ಹಿಂಗೈತೆಲ್ಲ ಗುರು. ನೀರು ಬಿಟ್ರೆ ಹೆಂಗಿರುತ್ತೆ? ಓ ಅದಕ್ಕಿಂತ ಇದೇ ದೊಡ್ಡದಾಗೈತೆ ಗುರು. ಯಾದಕ್ಕಿಂತ ಗುಂಡಾಲ್ ಜಲಸಯ ಇಲ್ಲ, ಸೇಮ್. ಇದೆಲ್ಲ ಇಲ್ಲ ಗುರು. ಅದು ಒಟ್ಟು ಇದು ದೊಡ್ಡದಾಗಿದೆ ಇದು. ಇಲ್ಲ ಇದೆಲ್ಲ ಇಲ್ಲ, ಅಲ್ಲಿ ಸುಮ್ಮನೆ ನೀರು ಹೋಗೋದು ಮಾತ್ರ ಸಿಂಪಲ್ ಆಗಿ ಮಾಡೋದು. ಹಾ ಹೌದು, ಇಷ್ಟು ಭದ್ರತೆ ಇಲ್ಲ ಅಲ್ಲಿ. ನೋಡಿ ಬಂಧುಗಳೇ, ಸೊ ಇದುವೇ ಗುಂಡಾಪುರ ಡ್ಯಾಮ್. ಸೊ ನಮ್ಮ ಮಹದೇಶ್ವರ ಬೆಟ್ಟದ ಸಮೀಪದಲ್ಲಿದೆ. ಬಹುಶಃ ಏನು ಇಲ್ಲಿ ಸಫಾರಿಯನ್ನು ಮಾಡಿರ್ತಾರೆ. ಹೌದಾ? ವೆಹಿಕಲ್ ಮಾರ್ಕ್ ಮಾಡಿ. ಬಹುಶಃ ಸಫಾರಿಯಲ್ಲಿ ಬಂದರೆ, ನೀವು ಸಫಾರಿ ವಾಹನದಲ್ಲಿ ಬಂದರೆ ಈ ಒಂದು ಡ್ಯಾಮ್ನ ವೀಕ್ಷಣೆ ಪಡೆಯಬಹುದು. ಸೊ ಇಲ್ಲಿ ಕರ್ಕೊಂಡು ಬರ್ತಾರೆ ಸಫಾರಿಯವರು. ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಿಮ್ಮನ್ನ ಇಲ್ಲಿ ಸ್ವಲ್ಪ ಸಮಯವನ್ನು ಅದೇನೋ ಕಿರಿಸ್ತದೆ, ಯಾವುದೋ ವಿಚಿತ್ರವಾದ ಪ್ರಾಣಿ ಕೂಗ್ತೈತೆ. ಸೊ ಇದುವೇ ನಮ್ಮ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಡ್ಯಾಮ್. ಇದಕ್ಕೆ ಉಡ್ತೊರೆ ಡ್ಯಾಮ್ ಅಂತಲೂ ಕರೀತಾರೆ, ಹಾಗೆ ಗುಂಡಾಲ್ ಜಲಾಶಯ ಅಂತಲೂ ಸಹ ಕ್ಷಮೆ ಇರಲಿ, ಗುಂಡಾಪುರ ಜಲಾಶಯ ಅಂತಲೂ ಸಹ ಕರೆಯುತ್ತಾರೆ. ನೋಡಿ, ಆ ಕಾಲದಲ್ಲಿ ಇಂತಹ ಒಂದು ದೊಡ್ಡ ಪ್ರಮಾಣದ ಡ್ಯಾಮನ್ನು ನಿರ್ಮಿಸಿದ್ದಾರೆ. ತಾವು ವೀಕ್ಷಣೆ ಮಾಡ್ತಾಯಿದ್ರೆ ಬಹಳ ಚೆನ್ನಾಗಿದೆ, ಸೊಗಸಾಗಿದೆ, ತುಂಬ ಸುಂದರವಾಗಿದೆ. ಸೊ ರೈತರಿಗೆ ದಯವಿಟ್ಟು ಅವರ ಒಂದು ಕೃಷಿ ಉಪಯೋಗಕ್ಕೆ ನೀರನ್ನು ಬಿಟ್ಟು ಪುಣ್ಯ ಕಟ್ಕೊಳ್ರಪ್ಪ. ಹಾಂ, ಸೊ ನೀರು ತಡೆ ಹಿಡಿಯಲಾಗಿದೆ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು, ಇಷ್ಟು ಪ್ರಮಾಣದ ನೀರಿದೆ. ಸೊ ಇದು ಕಡಿಮೆನೇ ಹೇಳ್ಬೇಕಂದ್ರೆ, ಇದು ಅಂಥ ನೀರೇನೂ ಅಲ್ಲ. ಆದರೂ ಇರ್ತಕ್ಕಂಥ ನೀರನ್ನು ಸುಮ್ಮನೆ ವ್ಯಯ ಮಾಡೋದ್ರ ಬದಲು ರೈತರ ಕೃಷಿಗೆ ಸದುಪಯೋಗ ಮಾಡಿಕೊಂಡ್ರೆ ತುಂಬ ಒಳಿತು. ಹಾಗೆ ಇಲ್ಲಿ ಮೀನು ಸಾಕಾಣಿಕೆ, ಮೀನು ವ್ಯವಹಾರ ಸಹ ನಡೀತೈತೆ. ಇಲ್ಲಿ ಮೀನು ಸಾಕಾಣಿಕೆಗೆ ಈ ಒಂದು ಡ್ಯಾಮ್ನ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಡ್ಯಾಮ್ನ ನಿರ್ಮಿಸಿರೋದು ಕೃಷಿ ಉಪಯೋಗಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಸೊ ಮೀನು ಸಾಕಾಣಿಕೆ ಮಾಡೋದಕ್ಕೆ ಎಲ್ಲ ಅನ್ಕೋತೀನಿ. ಸೊ ಇದರ ಹೆಚ್ಚಿನ ಸಂಬಂಧಿತ ಮಾಹಿತಿಗಳು ನಮ್ಮ ಹತ್ರ ಇಲ್ಲ. ಸೊ ಇದು ಉಡ್ತೊರೆ ಜಲಾಶಯ, ಹಾಗೆ ಗುಂಡಾಪುರ ಡ್ಯಾಮ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಡ್ಯಾಮ್ಗೆ ಆಗಮಿಸಬೇಕಾದ್ರೆ ನೀವು ಸಫಾರಿ ಮೂಲಕನೇ ಬರಬೇಕಾಗತ್ತೆ ಬಂಧುಗಳೇ.